ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತ ಮುಖ್ಯಾಂಶಗಳು. ಆಜನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಒತ್ತಾಯ. ರಾಜಡೋರ್ಮೇಡು ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೇಲೆ ದಕ್ಲಿಡ್ದು ಧರಣಿ ಸ್ಟ್ರೈಕ್. ಯೋಧರಿನ ಕಿರ್ನ ನಕ್ಸಲರಿನ ಬಿದೆಮುತ್ತಾಲೆ. ಛತ್ತೀಸ್ಗಢಡು ನಕ್ಸಲರಿಡಿದು ಜೀವ ಕಳೆಯೊನ್ನ ಯೋಧರಿಗೂ ಸುರತ್ಕಲ್ಡು ಶ್ರದ್ಧಾಂಜಲಿ ನುಡಿನಮನ ಸಂದಾದ ಸತ್ಯಜಿತ್ ಸುರತ್ಕಲ್. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಗೊಡ್ದು ವಾರ್ತಾ ಮಾನಿಲಿಗೂ ಧರ್ಮದ ಯೋಗ ಶಿಬಿರ. ಶರೀರ ದಮ್ಮು ಬೊಕ್ಕ ಮನಸ್ಸುನು ಯೋಗ ನಿಯಂತ್ರಣ ಮಲ್ಪುನು ಹರಿರಾಮ್ ಶಂಕರ್. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಶೆಟ್ಟಿಪಾಲ್ ಅಶ್ವತ್ಥಕಟ್ಟೆ ಬೈಲಬೂಡು ಕೈತಲು ಕೊಳಂಬೆಡು ಕಟೀಲ ಮೇಳೊಡ್ದು ಕಾಯಕಲ್ಪ ಸೇವೆದ ಆಟ. ವಾರ್ತೆದ ವಿವರ. ಆಜನೇ ವೇತನ ಆಯೋಗದ ಶಿಫಾರಸು ಜಾರಿ ಮಲ್ಪರೆ ಒತ್ತಾಯ ಮಲ್ತದು ರಾಜ್ಯ ರಸ್ತೆ ಸಾರಿಗೆ ನಿಗಮದ 4 ವಿಭಾಗದ ಬೇಲೆದಕಲು ಬುಡಂದೆ ಸ್ಟ್ರೈಕ್ ನಡಪಾಯರೆ ಬುಧವಾರ ಶುರು ಮಲ್ತದೇರ. ದಕ್ಷಿಣ ಕನ್ನಡ ಜಿಲ್ಲೆಡು ಸರ್ಕಾರಿ ಬಸ್ ಸಂಚಾರ ಬಂದಾದಿತ್ತಂಡ. ದೂರದ ಊರ್ಲೆಗ್ ಪೋಪನಕ್ಲೆಗ್ ಸಮಸ್ಯೆ ಒಂಜಿ ಬುಡುಂಡ ಖಾಸಗಿ ಬಸ್ಲಿನ ಸಂಚಾರ ಐತಿ ನೀಡಿದವರ ಜಿಲ್ಲೆಡು ಪ್ರಯಾಣಿಕರಿಗೂ ಕಷ್ಟ ಆದಿಜ್ಜಾಂಡ. ಆಜನೇ ವೇತನ ಆಯೋಗದ ಶಿಫಾರಸು ಪಾಲನೆಗೆ ಒತ್ತಾಯ ಮಲ್ತದು ರಾಜ್ಯ ರಸ್ತೆ ಸಾರಿಗೆ ಬೇಲೆದಕಲು ಬುಧವಾರಡ್ದು ಏತ್ ದಿನಾಂದ ನಿಘಂಟದಂತೆ ಧರಣಿ ಶುರು ಮಲ್ತದಿತ್ತದು. ದಕ್ಷಿಣ ಕನ್ನಡ ಜಿಲ್ಲೆಡ್ಲ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ಸುಳಿನ ಸಂಚಾರ ಉಂತುದುಡು. ನಗರದ ಬಸ್ ಸ್ಟ್ಯಾಂಡ್ ಬಸ್ ಇಜ್ಜಂದೆ ಖಾಲಿ ತೋಜೊಂದುಂಡು. ಡ್ರೈವರ್ ಕಂಡಕ್ಟರ್ ಬೇಲೆಗ್ ಬೈತಿಜಿರು. ಬಸ್ಗೆ ಜನಕುಲು ಬಸ್ ಸ್ಟ್ಯಾಂಡ್ ಕಾತೊಂದಿತ್ತಿರು. ಸರ್ಕಾರಿ ಬಸ್ ಸೇವೆದಂತೆ ಜನಕುಲು ಖಾಸಗಿ ಬಸ್ ಸೇವೆಳಿನ ನಂಬೋಡಾದು ಬೈತಿಂಡು. ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸುಲು ನಗರದ ಸಾರಿಗೆ ಬಸ್ಸುಲು ಸಂಚಾರ ದುಂಬರಿತದ ಜಾಗ್ರತೆ ಕ್ರಮಾಂದ್ ಬಸ್ ಸ್ಟ್ಯಾಂಡ್ ಪೊಲೀಸ್ ಬಂದೋಬಸ್ತ್ ಮಲ್ತಿದ್ರು. ಕರಿನ ಡಿಸೆಂಬರ್ಲ ರಸ್ತೆ ಸಾರಿಗೆ ಬೇಲೆ ದಕ್ಲು 4 ದಿನ ಸ್ಟ್ರೈಕ್ ನಡಪಾದಿತ್ತಿರು. ಎತ್ತೆ ಕೂಡ ಸ್ಟ್ರೈಕ್ ಶುರು ಮಲ್ತಿದ್ರು. ಎತ್ತೆದ ಸ್ಥಿತಿಟ್ಟು ಸಾರಿಗೆ ಬೇಲೆ ದಕ್ಲಿನ ಬೇಡಿಕೆನ ಒದಗಾದ ಕೊರಿಯರೆ ಸಾಧ್ಯ ಇಜ್ಜಿಂದ ಸರ್ಕಾರ ಬಂತದು. ಎಲ್ಲ ಸರ್ಕಾರಿ ಬಸ್ಗಳನ್ನು ರಾಜ್ಯದಲ್ಲಿ ನಿಲ್ಲಿಸಿದ ಕಾರಣ ನಮ್ಮ ಮಂಗಳೂರಿಂದ ಜಿಲ್ಲಾಧಿಕಾರಿ ಅವರು ಮತ್ತು ನಮ್ಮ ಸಾಹುಕಾರರು ಎಲ್ಲ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದಂತ ಎಲ್ಲ ಕಡೆಗೆ ಬಸ್ಸನ್ನು ಬಿಟ್ಟಿದ್ದಾರೆ. ಒಂದು 200-300 ಬಸ್ಸುಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ನಮ್ಮ ಆಫೀಸಿಂದ ಮೈಸೂರಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಹಾಗೆ ಅದಕ್ಕಾಗಿ ನಾವು ಈಗ ಬೆಳಿಗ್ಗೆ 8:30ಗೆ ಬಂದಿದ್ದೀವಿ. ಬಂದು ಇಲ್ಲಿಂದ ಖಾಸಗಿ ಮಂಗಳೂರು ಬಸ್ ಸ್ಟ್ಯಾಂಡಿಂದ ಎಲ್ಲ ಕಡೆ ಧರ್ಮಸ್ಥಳ, ಪುತ್ತೂರು, ಸುಳ್ಯ, ಮಡಿಕೇರಿ, ಬ್ಯಾಂಗ್ಳೂರು ಎಲ್ಲ ಬಿಟ್ಟಿದ್ದಾರೆ. ಅದೇ ನಾವು ನ್ಯೂಸಲ್ಲಿ ಪೇಪರಲ್ಲೆಲ್ಲ ನೋಡಿದ್ದೀವಿ, ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ಆಗಬಾರ್ದು ಅಂತ ಕೊಟ್ಟಿದ್ದಾರಲ್ಲ. ಮತ್ತು ಅದಕ್ಕಾಗಿ ನಮ್ಮ ಆಫೀಸಿಂದ ಹೇಳಿದ್ದಾರೆ ಏನೂ ಆಗಲ್ಲ ಹೋಗಿ ಅಂತ. ಭದ್ರತೆ ಉಂಟು, ಪೊಲೀಸ್ನವರಿದ್ದಾರೆ. ಮಂಗಳೂರಲ್ಲಿ ಇದ್ದ ಗಾಡಿ ಎಲ್ಲ ತೆಗೆದು ಬಿಡ್ಲಿಕ್ಕೆ ಹೇಳಿದ್ದಾರೆ. ಎಲ್ಲ ಕಾರ್ಯಭೃತರಾಗಿದ್ದಾರೆ. ಗಾಡಿ ನಿಂತ ಗಾಡಿ ಎಲ್ಲ ಇದೆಯಲ್ಲ, ಸಿಸಿ ಗಾಡಿಗಳೇ. ಮಂಗಳೂರು ಎಷ್ಟು ಗಾಡಿ ಇದೆ? ಒಂದು 200 ಗಾಡಿ ಇದೆ. 200 ಗಾಡಿ ಬಿಟ್ಟಿದ್ದಾರೆ. ಎಲ್ಲಿಗೆಲ್ಲ ಜನ ಆಗ್ತದೆ ಅಲ್ಲೆಲ್ಲ ಬಿಟ್ಟಿದ್ದಾರೆ. ಈಗ ಇದು ನಮ್ಮ ಗಾಡಿ ಮೈಸೂರು ಹೋಗ್ತಾ ಇದೆ. ಅಲ್ಲಿಂದ ಧರ್ಮಸ್ಥಳಕ್ಕೆ ಬಿಟ್ಟಿದ್ದಾರೆ, ಬಸ್ ಸ್ಟ್ಯಾಂಡಿಂದ, ಸ್ಟೇಟ್ ಬ್ಯಾಂಕಿಂದ. ಈ ಕೆಎಸ್ಆರ್ಟಿಸಿಗೆ ಈಗ ಗಾಡಿ ಬರ್ತಾ ಇದೆ ಅಷ್ಟೇ. ಈಗ ಬರ್ಬೋದು ಒಂದು ಅರ್ಧ ಗಂಟೆಯಲ್ಲಿ. ಜನ ಇಲ್ಲ, ಅರ್ಧ ಗಂಟೆಯಿಂದ ಕಾಯ್ತಿದ್ದೇವೆ, ಜನ ಇಲ್ಲ. ಭದ್ರತೆ ಏನು ಸಾವುಕಾರರು ಹೋಗ್ಲಿಕ್ಕೆ ಹೇಳಿದ್ದಾರೆ ನಮಗೆ. ಭದ್ರತೆ ವ್ಯವಸ್ಥೆ ಏನು ನಮ್ಮ ಹತ್ರ ಹೇಳಿಲ್ಲ, ಕೊಡ್ತದೆ ಅಂತ ಹೇಳಿದ್ದಾರೆ ಭದ್ರತೆ. ನಗರಡು ಸ್ಟ್ರೈಕ್ ದ ಆತ ಸಮಸ್ಯೆ ಇಜ್ಜಿ ದೂರದ ಊರುಳೆಗ್ ಪೋಪನಕ್ಲೆಗ್ ಸರ್ಕಾರಿ ಬಸ್ಲೆಡ್ ಪೋಪನಕ್ಲೆಗ್ ಸಮಸ್ಯೆ ಆತನೆಂದು ಅಧಿಕಾರಿಗಳು ತೆರಪಾದರು. ರಾಜ್ಯದಾದ್ಯಂತ ಏನು ಸಾರಿಗೆ ನೌಕರರ ಕೂಟ ಕರೆ ಕೊಟ್ಟಿದ್ರು, ಅದರಂತೆ ವಾಹನ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಈ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಆಗಿ ಈ ಹಿಂದೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆದಿದೆ ನಿನ್ನೆ. ಅದರಲ್ಲಿ ಖಾಸಗಿ ವಾಹನಗಳ ಪ್ರವರ್ತಕರು, ಮ್ಯಾಕ್ಸಿ ಕ್ಯಾಬು, ಆಟೋ ರಿಕ್ಷಾ, ಶಾಲಾ ವಾಹನಗಳು, ಆಲ್ ಇಂಡಿಯಾ ಪರ್ಮಿಟ್, ಕಾಂಟ್ರಾಕ್ಟ್ ಕ್ಯಾರೇಜ್ ವಾಹನಗಳನ್ನು ಸಾರಿಗೆ ಸಂಸ್ಥೆ ವಾಹನಗಳು ಎಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದೋ ಆ ಮಾರ್ಗಗಳಲ್ಲಿ ಕಾರ್ಯಾಚರಣೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಪರ್ಯಾಯ ವ್ಯವಸ್ಥೆನೂ ಜಾರಿನಲ್ಲಿದೆ. ಬಸ್ ನಿಲ್ದಾಣಗಳಿಗೂ ಸಹ ಖಾಸಗಿ ವಾಹನಗಳು ಪ್ರವೇಶ ಮಾಡಿಬಿಟ್ಟು ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣಗಳಿಂದ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಲಿಕ್ಕೆ ಅನುಮತಿಸಲಾಗಿದೆ. ಅದರಂತೆ ಇದಕ್ಕೆ ಸೂಕ್ತ ಭದ್ರತೆಯನ್ನು ಸಹ ಕೊಡಲಾಗಿದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದ್ದು, ಇವತ್ತು ಬೆಳಗ್ಗೆ 11 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಇನ್ನೊಂದು ಸಭೆ ಇದೆ. ಅದರಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಾಗ್ತದೆ.
ಯೋಗ ಮಲ್ತದೆ ಶರೀರದ ತೂಕ ಕಮ್ಮಿ ಮಲ್ತೊನೊಲಿ ಶರೀರ ದಮ್ಮು ಬೊಕ್ಕ ಮನಸ್ಸನ್ನು ಯೋಗ ನಿಯಂತ್ರಣ ಮಲ್ಪುಣುಂದು ಕುಡ್ಲನಗರ ಡಿಸಿಪಿ ಹರಿರಾಮ್ ಶಂಕರ್ ಪಂತೆರ ಆರು ಬುಧವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಘದ ನಿಲೆಟ್ ಪತ್ರಕರ್ತೆರ್ನ ಧರ್ಮದ ಯೋಗ ಶಿಬಿರ ಉದಿಪನ ಮಲ್ತದ ಪಾತಿರಿಯರ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರನ ಸಂಘದ ನಿಲೆಟ್ ಪತ್ರಕರ್ತರಿಗೆ ಧರ್ಮದ ಯೋಗ ತರಬೇತಿ ಶಿಬಿರ ಏಪ್ರಿಲ್ 28 ಮುಟ್ಟ ಕುಡ್ಲದ ಪತ್ರಿಕಾ ಭವನಡು ನಡಪೆರ ಇತ್ತದು ಬುಧವಾರ ಉದಿಪನಗು ಅಟ್ಟನೆ ಮಲ್ತದಿತ್ತಿರು ದುಂಬತ್ತ ಯೋಗ ಪ್ರದರ್ಶನ ನಡೆತಂಡು ಕುಡ್ಲನಗರ ಡಿಸಿಪಿ ಹರಿರಾಮ್ ಶಂಕರ್ ಯೋಗ ಶಿಬಿರನು ಉದಿಪನ ಮಲ್ತೆರು ಯೋಗ ಗುರು ಡಾಕ್ಟರ್ ಎಂ ಜಗದೀಶ್ ಶೆಟ್ಟಿ ವಿಜಯ್ ಮೆರೆಗ್ ತಮ್ಮನದ ಮರ್ಯಾದೆ ಮಲ್ತೆರು ಹರಿರಾಮ್ ಶಂಕರ್ ಪಾತೆರ್ದ್ ಯೋಗ ಎಡ್ಡೆ ಕಾರ್ಯಕ್ರಮವನ್ನು ದೀವಂದಿರು ಯೋಗಡು ಆಸನದ ಒಟ್ಟುಗು ದಮ್ಮು ಮನಸ್ಸು ಬೊಕ್ಕ ಶರೀರನು ನಿಯಂತ್ರಣ ಮಲ್ಪುಡು ಮಾಧ್ಯಮ ಮಿತ್ರರು ಇಂದೆತ ಪ್ರಯೋಜನ ದೆಸನಡುವುದು ಪಂಡೇರು ಬರೇ ಯೋಗ ಮಾಡಿನೇ ವೆಯ್ಟ್ ಲಾಸ್ 5ರಿಂದ 10 ಕಿಲೋ ಮಾಡಿದವರು ನಮ್ಮಲ್ಲಿದ್ದಾರೆ. ಯೋಗ ಅಂದರೆ ಯೂಶಲಿ ಮಾಮೂಲಿ ಜನ ಏನು ಡಿಫ್ರೆಂಟ್ ಆಸನಾಸ್ ಮಾಡ್ತಾರೆ, ಪೋಸ್ ಮಾಡ್ತಾರೆ ಅಂತ ತಪ್ಪು ತಿಳುವಳಿಕೆ ಇದೆ. ಯೋಗದಲ್ಲಿ ಆಸನಾಸ್, ಹಠಯೋಗದಲ್ಲಿರುವಂಥ ಆಸನಾಸ್ ಜೊತೆ ಬ್ರೀತಿಂಗ್ ಎಕ್ಸಸೈಸಸ್ಸು, ಮೈಂಡ್ ಕಂಟ್ರೋಲು, ಇವೆಲ್ಲ ಯೋಗದು ಅಷ್ಟು ಇಂಪಾರ್ಟೆಂಟ್ ಪಾರ್ಟ್ ಇದೆ. ಸೊ ಯೋಗ ಇಸ್ ನಾಟ್ ಜಸ್ಟ್ ಫಾರ್ ದ ಬಾಡಿ ಬಟ್ ಫಾರ್ ಬಾಡಿ ಆ್ಯಂಡ್ ಮೈಂಡ್. ಅದೇ ವ್ಯತ್ಯಾಸ ಇದೆ ಯೋಗ ಎಕ್ಸಸೈಸ್ಗಳು ಜಿಮ್ ಎಕ್ಸಸೈಸ್ಗಳಿಂದ. ಇದು ಮೈಂಡ್, ಸೋಲ್ ಆ್ಯಂಡ್ ಬಾಡಿ ಮೂರು ಅಡ್ರೆಸ್ ಮಾಡುವಂಥ ಒಂಥರ ಕಾರ್ಯಕ್ರಮ ಇದೆ. ಜಗದೀಶ್ ಶೆಟ್ಟಿ ಪಾತಿರ್ತ್ ನಮ್ಮ ಕುಲ್ಲು ನಕ್ಲ ಒಂಜಿ ಆಸನ ಬೋಡು ಒವೇ ಸೀಕನ ಗುಣ ಮನ್ಪುನಚ್ಚಿನ ಶಕ್ತಿ ಯೋಗಗುಂಡು ಮಾನಸಿಕ ಸೀಕಿಗೆ ಮರ್ದಿತ್ತಂಡ ಅವು ಯೋಗ ಅಂದು ಪಂಡೇರು. ಆ ಒಂದು ಚಿಕ್ಕ ಮಾನಸಿಕ ಒತ್ತಡ ಬಂದಾಗೆ ಅದಕ್ಕಿರುವಂತಹ ಮದ್ದಿದ್ರೆ ಯೋಗ ಮಾತ್ರ. ಇವತ್ತು ನಾವು ಕೂತ್ಕೊಳ್ಬೇಕಾದ್ರೂ ಕೂಡ ಒಂದು ಆಸನ ಅಥವಾ ಒಂದು ಯೋಗದ ಅವಶ್ಯಕತೆ. ಅದರಿಂದ ಯಾವುದೇ ರೋಗಕ್ಕೂ ಕೂಡ ಗುಣ ಮಾಡುವಂತ ಶಕ್ತಿ ಯೋಗಕ್ಕಿದೆ. ಪ್ರಾಚೀನ ಹಿಂದಿನ ಋಷಿಮುನಿಗಳು ಕೊಟ್ಟಂತ ಒಂದು ದೊಡ್ಡ ಮದ್ದೆ ಯೋಗ. ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ ಇಂದಾಜೆ, ಇಬ್ರಾಹಿಂ ಅಡ್ಕಸ್ಥಳ, ಭಾಸ್ಕರ್ ರೈ ಪಾಲ್ದೊಂಡಿರು. ನಕ್ಸಲರು ಬೇಡಿಕೆ ದೀದು ಹೋರಾಟ ಮಲ್ಪೇರು ಅಂಡ ಸರ್ಕಾರ ಬುಡಕಟ್ಟು ಪ್ರದೇಶಗಳಿಗೆ ಎಡ್ಡೆ ಮಲ್ಪರೆ ಪೋಂಡ ಉಂದುವೇ ನಕ್ಸಲರು ಅಡ್ಡಿ ಮಲ್ಪೇರು ಅಕ್ಲೇನು ಬೇರಿಡ್ದೆ ಪೊರ್ತು ದಕ್ಕೊಡೊಂದು ಹಿಂದೂ ಜಾಗರಣ ವೇದಿಕೆದ ಗುರ್ಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಂತೆರ ಸುರತ್ಕಲ್ಲಡು ನಡತಿನ ಛತ್ತೀಸ್ಗಢಡು ಜೀವ ಕಳೆಯನ್ನ ನಕ್ಸಲ್ ಕೂಮಿಂಗ್ ಪಡ್ಲಂದ ಯೋಧೇರ್ನ ಶ್ರದ್ಧಾಂಜಲಿ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ಛತ್ತೀಸ್ಗಢದ ನಕ್ಸಲರಿನ ಕಾರ್ಯಾಚರಣೆಡು ಜೂವ ಕಳವನ್ನ ನಕ್ಸಲ್ ಕೂಮಿಂಗ್ ಪಟ್ಲಮುದ ಸೈನಿಕರಿಗೆ ಶ್ರದ್ಧಾಂಜಲಿ ನುಡಿನಮನ ಕಾರ್ಯಕ್ರಮ ಸುರತ್ಕಲ್ ಜಂಕ್ಷನ್ ನಡೆತಂಡು. ಹಿಂದೂ ಜಾಗರಣ ವೇದಿಕೆ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ನುಡಿನಮನ ಸಂದಾದು ಪಾತಿರ್ತ್ ನಕ್ಸಲರು ಬೇಡಿಕೆ ದುಂಬುದಿದ್ದು ಸೌಕರ್ಯಗಾದು ಹೋರಾಟ ಮಲ್ಪುವೆರು ಆಂಡ ಬುಡಕಟ್ಟು ಪ್ರದೇಶಗಳಿಗೆ ಸರ್ಕಾರ ಅಭಿವೃದ್ಧಿ ಮಲ್ಪರೆ ಪೋಂಡ ಉಂದುವೆ ನಕ್ಸಲರು ಅಡ್ಡಿ ಮಲ್ಪುವೆರು ಸೈನಿಕರನ್ನು ಕೆರ್ನ ನಕ್ಸಲರನ ಬಿದೆ ಮುತ್ತಾಲೆ ಬೇರಿಡ್ದು ಪೊರ್ತು ದಕ್ಕಲೆ ಬೀರ ಮರಣದ ಆತ್ಮಳಿಗೂ ಶಾಂತಿ ತಿಕ್ಕಡೆಂದು ಅರ್ಪಂಡೇರು. ಛತ್ತೀಸ್ಗಢ ರಾಜ್ಯದ ಅವಜಿ ಬಿಜಾಪುರ ಮತ್ತು ಸುಕ್ಮಾರೆಡ್ಡಿ ಜಿಲ್ಲೆಯ ಗಡಿಭಾಗದ ಬಸ್ತಾರದ ಆ ಒಂದು ಕಾಡು ಪ್ರದೇಶಗಳು 22 ಜನ ನಮ್ಮ ಆ CRPF ದ 7 ಕೋಬ್ರಾ ಕಮಾಂಡ್ ಐತ ಒಂಜಾತ ವೀರ ಯೋಧರನ್ನು ಅಂಚನೆ ರಾಜ್ಯದ ನಕ್ಸಲ್ ವಿರೋಧಿ ತಂಡದ ಕುಲಂಜಾತ ಯೋಧರನ್ನು 22 ಜನದ ಭೀಕರ ಹತ್ಯೆ ಆಗ್ತದೆ. 35 ಜನ ಇದ್ದಲ ಆಸ್ಪತ್ರೆಗಳು ಒಂಜಾತ ಜೀವನ್ಮರಣ ಹೋರಾಟದಲ್ಲಿ ಬದುಕೊಂಡಿದ್ದಾರೆ. ಸೈನ್ಯವು ಸೇರ್ನಾಗ ವ್ಯಾಪಾರಕ್ಕೆ ಅವಕಾಶ ಸಿಕ್ಕು ಬಂದಿರೋ ಸೈನಿಕರು ಬಂದಿರು ಸ್ವಾಭಾವಿಕವು. ಈ ದೇಶಕ್ಕೋಸ್ಕರ ಬಲಿದಾನ ಅವಕಾಶವು ಸಿಕ್ಕುನೆಗಳ ಭಾಗ್ಯ ಅಂತ ಬರ್ತದೆ. ಶ್ರೀಕಾಂತ್ ಶೆಟ್ಟಿವಾಳ, ಲೀಲಾಧರ್ ಕೆಂಬೋಡಿ, ಎಂಸಿ ಭದ್ರಯ್ಯ, ಸದಾಶಿವ ಮುಂಚೂರು, ಕಡಂಬೋಡಿ ಮಹಾಬಲ ಪೂಜಾರಿ ಪಾಲ್ದೊಂಡಿರು. ಒಡಿಪು ಜಿಲ್ಲೆದ ಬೈಲೂರು ಬೊಕ್ಕ ಮಾರ್ಪಳ್ಳಿಡ್ ದರೋಡೆಗೆ ಪ್ರಯತ್ನ ನಡೆತದನ. ಬೈಲೂರು ವಾರ್ಡ್ದ ದುರ್ಗಾನಗರಡು ಬೈಕ್ ರಿಕ್ಷಾ ಪೊತ್ತಾದು ದರೋಡೆಗೆ ಪ್ರಯತ್ನ ಮಲ್ತದೇರ. ಮಾರ್ಪಳ್ಳಿಡ್ ದೈವಸ್ಥಾನದ ಕಾಣಿಕೆ ಡಬ್ಬಿಗೆ ಕೈಪಾಡ್ದೇರ. ಇಲ್ಲೊಂಜಗ ಪೊಗ್ಗುದು ಬಂಗಾರ ಕಂಡದೇರ. ಕಿಡಿಗೇಡಿ ದರೋಡೆಕೈರರು ಒಡಿಪುಡು ದರೋಡೆಗೆ ಪ್ರಯತ್ನ ಮಲ್ತದು
ಕೈಕ್ ತಿಕ್ಕನ ಗಾಡಿಲೇನು ಪೊತ್ತಾದ ಪಾಡ್ತಿರು ಒಡಿಪುದ ಬೈಲೂರು ಬುಕ್ಕ ಮಾರ್ಪಳ್ಳಿಡು ಸೋಮವಾರ ನಡುರಾತ್ರಿ ಈ ಸಂಗತಿ ನಡೆತದ ಬೈಲೂರು ವಾರ್ಡ್ದ ದುರ್ಗಾನಗರಡು ಬೈಕ್ ರಿಕ್ಷಾ ಪೊತ್ತದು ದರೋಡೆಗೆ ಪ್ರಯತ್ನ ಮಲ್ತದಿರು ಒಂಜಿ ಇಲ್ಲಡು ಕಂಡಿದ ಕನ್ನಡಿ ದರ್ತದು ನನೊಂಜಿ ಇಲ್ಲದ ಇನ್ವರ್ಟರ್ ವೈರ್ ಕಡ್ತದು ದರೋಡೆಗೆ ಪ್ರಯತ್ನ ಮಲ್ತದಿರು ರಾತ್ರಿ ಸುಮಾರು 2 ಗಂಟೆ ರಾತ್ರಿಗೆ ಕಂಡುಲು ಕೈ ಚಾತುರ್ಪೋ ತೋಜಾದಿರು ಬೈಲೂರುಡ್ದು 1 ಕಿಲೋಮೀಟರ್ ದೂರಡು ಕೂಡ ಅವಲವಲು ಕಂಡದಿರ ವರದಿ ಆತದು ಬೈಲೂರು ಭಾಗಡು ದರೋಡೆ ನಡಪಾಂಡ ಮಾರ್ಪಳ್ಳಿಡು ಕಂಡುನ ಕಾರ್ಯಗೂ ಕೈಪಾಡ್ತಿರು ರಿಕ್ಷಡು ಉಪ್ಪುನ 2,000 ರೂಪಾಯಿ ಸಾನದ ಕಾಣಿಕೆ ಡಬ್ಬೆ ಪುಡಪ್ಪೆರೆತುವುದು ಇಲ್ಲದ ಉಲೈ ನೂರ್ಕುದು ಬಂಗಾರ ಕಂಡದಿರು ಬೈಲೂರು ಮಾರ್ಪಳ್ಳಿಡು ಜನಕುಲಿಗೆ ಪೋಡಿಗೆ ಶುರುವಾತಂಡು ಒಡಿಪು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ತಿರು ಮಧ್ಯರಾತ್ರಿ ಸಾಧಾರಣ 1:30ಕ್ಕೆ ಕಿಟಕಿ ಹತ್ರ ನಮ್ಮ ಮಗ ಈ ಮನುಷ್ಯರು ಓಡಾಡುವ ಒಂದು ಚಲನವಲನ ನೋಡಿದವನು ಏನು ಮಾಡ್ದ, ಅವನು ಇಮಿಡಿಯೇಟ್ ಆಗಿ ಹಾಲಿಗೆ ಬಂದ. ಅಷ್ಟಕ್ಕೆ ಇಲ್ಲಿ ಏನಾಯ್ತು, ನಮ್ದು ಇದು ಫ್ಯಾನು ಮತ್ತೆ ಲೈಟ್ಸ್ ಎಲ್ಲ ಆಫ್ ಆಯ್ತು, ಅಂದ್ರೆ ಪವರ್ ಆಫ್ ಆಯ್ತು. ಸೊ ಗಣೇಶ್ ಅಂದ್ರೆ ನನ್ನ ಮಗನ ಹೆಸರು ಗಣೇಶ್, ಅವ್ನು ಹೇಳ್ದ ದಯವಿಟ್ಟು ಡೋರ್ ಓಪನ್ ಮಾಡಬೇಡಿ ಅಂತ ಹೇಳ್ದ. ಸೊ ನಾವೇನು ಮಾಡಿದ್ದೇವೆ, ಆಮೇಲೆ ಡೋರ್ ಓಪನ್ ಮಾಡಕ್ ಹೋಗಿಲ್ಲ. ನೆಕ್ಸ್ಟ್ ಡೇ ಬೆಳಿಗ್ಗೆ 6:15ಕ್ಕೆ ನೋಡುವಾಗ ಅದು ಇನ್ವರ್ಟರ್ 2 ವೈರ್ ಕಟ್ ಮಾಡಿದ್ದಾರೆ. ರಾತ್ರಿ 2 ಗಂಟೆ 5 ನಿಮಿಷ ಆಗಿದೆ. ಆವಾಗ ನಾವು ಮಲಗಿದೆವು. ನಮಗೆ ಮನೆಯೆಲ್ಲ ಫುಲ್ ಹೊಗೆ ತುಂಬಿತ್ತು, ಮತ್ತೆ ಉಸಿರು ಕಟ್ಟಿದಾಗ ಆಗ್ತಿತ್ತು. ಆಗ ಇವರು ಎಬ್ಸಿದ್ರು ನನ್ನ ಗಂಡ. ಮತ್ತೆ ನಾವು ಹೊರಗೆ ಬಂದು ಇಲ್ಲಿ ಆ ಹೊಗೆದು ಚಿಲ್ಕ ಹಾಕಿತ್ತು. ಮತ್ತೆ ನಾವು ಇದರಿಂದ ಬಂದು ಆ ಡೋರಿಂದ ಬಂದು ನೋಡುವಾಗ ಇದು ಡೋರ್ ಹೊಡೆದಿದ್ರು. ಹೊಡೆದು ಆಮೇಲೆ ಗಾಡಿ ಫುಲ್ ಹತ್ಕೊಂಡಿತ್ತು ಮೇಲೆ. ಮತ್ತೆ ನಾವು ಒಳಗಿನ ನೀರು ತಂದು ಹಾಕಿ ಬೆಂಕಿಯನ್ನು ಆರಿಸಿದೆವು. ರಾತ್ರಿ ಆಗಿದೆ? ಹೌದು, ರಾತ್ರಿ 2 ಗಂಟೆ 5 ನಿಮಿಷಕ್ಕೆ. ಯಾಕೆ ಗೊತ್ತಿಲ್ಲ ಸರ್, ಯಾರು ಬೇಕಂತ ಮಾಡಿರ್ಬೋದು ಅಂತ ನಂಗೆ ಡೌಟ್. ಆದ್ರೆ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಬಟ್ ಪೊಲೀಸ್ ಎಲ್ಲ ಬರ್ತಿದ್ದಾರೆ, ನೋಡ್ಬೇಕಿನ್ನ. ಕೆಳಗಡೆ ಒಂದು ಆಟೋವನ್ನು ಹಾಗೆ ಮಾಡಿದ್ದಾರೆ. ಅದು ಫುಲ್ ಹೊಸ ಆಟೋ, 3 ಮಂತ್ 4 ಮಂತ್ ಆಗಿದೆ ತಕೊಂಡು ಮಾಡಿದ್ದಾರೆ. ಆದ್ರೆ ಅವರು ತಕೊಂಡಿತ್ತು, ಗಾಡಿಯಲ್ಲೇ ತಕೊಂಡು ಹೋಗ್ತಿದ್ರು. ಬಟ್ ಬರ್ನ್ ಮಾಡ್ತಿರ್ಲಿಲ್ಲ ಅಲ್ವಾ ಸರ್. ಸಂಬಳ ವ್ಯವಸ್ಥೆ ಸರಿಮಲ್ಪೆರೆ ಬೇಡಿಕೆಯನ್ನು ದುಂಬುದಿದ್ದು ರಾಜ್ಯ ಡೋರ್ಮಿಡು ಕೆಎಸ್ಆರ್ಟಿಸಿ ಸಂಸ್ಥೆ 4 ವಿಭಾಗದ ಬೇಲೆದಕ್ಲಿಗೆ ಸ್ಟ್ರೈಕ್ ನಡಪೊಂದಿತ್ತು. ಬುಧವಾರ ಒಡಿಪು ಜಿಲ್ಲೆಡ್ಲ ಸರ್ಕಾರಿ ಬಸ್ಸುಲು ಸಂಚಾರ ಮಲ್ತದಜ. ಡ್ರೈವರ್ ಕಂಡಕ್ಟರ್ಲು ಕರ್ತವ್ಯಗೂ ಹಾಜರಾತಜರ. ಖಾಸಗಿ ಬಸ್ಲಿನ ಸಂಚಾರ ಇತ್ತನ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದು ರಾಜ್ಯದ ರಸ್ತೆ ಸಾರಿಗೆ ನಿಗಮದ 4 ವಿಭಾಗದ ಬೇಲೆದಕಲು ಬುಧವಾರದು ಸ್ಟ್ರೈಕ್ ಶುರು ಮಲ್ತದಿತ್ತದು ಆ ಒಡಿಪು ಜಿಲ್ಲೆಡ್ಲ ಪ್ರಭಾವ ಬುರ್ದುಂಡು. ಸರ್ಕಾರಿ ಬಸ್ಸಲಿನ ಸೇವದಂತೆ ಉಡುಪಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಖಾಲಿ ತೋಜುಂದಿತ್ತಂಡು. ಕಂಡಕ್ಟರ್ ಡ್ರೈವರ್ಲು ಕರ್ತವ್ಯಗೂ ಹಾಜರಾತಿಜರು ಅಂಚಾದ್ ಸರ್ಕಾರಿ ಬಸ್ಸುಲು ಓವ್ಲ ಇಜ್ಜಾಂಡು. ಬೇತೆ ಜಿಲ್ಲೆಲೆಡಿದು ಬೈದಿನ 4 ಲೈನ್ ಬಸ್ಸುಲು ಡಿಪೋಗು ಪಿರಪೋತ ಖಾಸಗಿ ಬಸ್ ಸಂಚಾರ ಇತ್ತು ನಡೆದವರ ಒಡಿಪು ಜಿಲ್ಲೆಡು ಒವ್ವೇ ಗಂಭೀರ ಸಮಸ್ಯೆ ಇಜ್ಜಾಂಡು. ಸರ್ಕಾರಿ ಬಸ್ಸದಂತೆ ಬೇತೆ ಜಿಲ್ಲೆಲಿಗ್ ಪೋಯರ ಜನಕ್ಲಿಗ್ ಭಾರಿ ಸಮಸ್ಯೆ ಆದಿತ್ತು. ಛತ್ತೀಸ್ಗಢದ ಕಾಡುಡು ಮಾವೋವಾದಿಲು ಬೊಕ್ಕ ನಕ್ಸಲ್ ಬಿದೆ ಮುತ್ತಾವು ಪಟ್ಲಂದ ನಡುಟು ನಡತಿನ ಕಾರ್ಯಾಚರಣೆಡು ಜೀವ ಕಳೆಯೊನ್ನ ಯೋಧರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಐಸಿವೈಎಂ ಉದ್ಯಾವರ ಅಟ್ಟಣೆ ಮಲ್ತದಿತ್ತಡ. ಜೆಸಿಎ ಸಂಸದ ರಾಜೇಂದ್ರ ಭಟ್ ಭೀರ ಯೋಧರು ದೇಶಗಾದ ತ್ಯಾಗ ಮಲ್ತಿನೇನು ಪುಗಾರಿಯರ. ಛತ್ತೀಸ್ಗಢದ ಕಾಡು ಮಾವೋದಿಲಿನ ಎದುರು ನಡಪಾಯಿನ ಕಾರ್ಯಾಚರಣೆಡು ನಕ್ಸಲ್ ದಕಲು ತಿರುಗದು ಮುಟ್ಟುದು ಕರೆದು ಪೋಯಿನ ಯೋಧರಿನ ನೆಂಪುಗಾದ ಐಸಿವೈಎಂ ಉದ್ಯಾವರ ಅಕೇರಿದ ನಮಸ್ಕಾರ ಕಾರ್ಯಕ್ರಮನು ಅಟ್ಟನೆ ಮಲ್ತದಿತ್ತಂಡು. ಪ್ರಾಣ ಕಳವೊನ್ನ ಯೋಧರಿಗ್ ಪುರ್ಪುಳಿನ ಪಾಡ್ದು ಕ್ಯಾಂಡಲ್ ಪೊತ್ತಾದು ಮೌನ ಪ್ರಾರ್ಥನೆಡು ಶ್ರದ್ಧಾಂಜಲಿ ಸಂದಾದು ಅಕ್ಲಿನ ಆತ್ಮಗೂ ಶಾಂತಿ ಬಯಕಿರು. ಉದ್ಯಾವರ ಗುಡ್ಡೆ ಅಂಗಡಿ ಕೈತಲ್ ನಡತನ ಕಾರ್ಯಕ್ರಮಟು ಭೀರ ಯೋಧರು ದೇಶಗೂ ಮಲ್ತನ ತ್ಯಾಗದ ಬಗೆಟ್ ಜೆಸಿಐದ ರಾಜೇಂದ್ರ ಭಟ್ ಪುಗಾರ್ದು ಪಾತೇರಿಯರು. ಕಟಪಾಡಿ ಒತ್ತು ಸ್ಟೇಷನ್ದ ಪೊಲೀಸರು ಕರೆದು ಪೋಯಿ ಯೋಧರಿಗೆ ಪುರ್ಪ ಅರ್ಪಣೆ ಮಲ್ತಿರು. ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗಿರ್ತಕ್ಕಂಥ ಅಟ್ಯಾಕು ಸಂಜೆ 5:30 ಗಂಟೆ ಆದ್ರೂ ಮುಗಿಯೋದಿಲ್ಲ. ಸೈನಿಕರು ಊಟ ಮಾಡಿರ್ಲಿಲ್ಲ, ಸೈನಿಕರ ಹತ್ರ ನೀರು ಕುಡಿಯುವಂತ ನೀರಿರಲಿಲ್ಲ, ಅವರ ದೇಹದಲ್ಲಿ ಶಕ್ತಿ ಇರಲಿಲ್ಲ, ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಶ್ಚರ್ಯ ಅಂತ ಹೇಳಿದ್ರೆ ನಕ್ಸಲೇಟ್ಗಳ ಹತ್ತಿರ ಸ್ನೇಹಿತರೆ ಎಲ್ಲ ರೀತಿಯ ಶಸ್ತ್ರಗಳಿದ್ದವು. ಯಾವ 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 ಇವತ್ತು ಸಂಗ್ರಹಗಳನ್ನ ನಮ್ಮ ಸೈನಿಕರು ಬಳಸ್ತಾರೆ, ಯಾವ ವೆಪನ್ಗಳನ್ನ ಬಳಸ್ತಾರ, ಆ ಎಲ್ಲ ವೆಪನ್ಸ್ಗಳು ನಕ್ಸಲರ ಹತ್ರ ಹೇಗೆ ಬಂತು, ಅವರಿಗೆ ಕೊಟ್ಟದ್ದು ಯಾರು? ಅದನ್ನ 400 ಜನ ಇವತ್ತು ಛತ್ತೀಸ್ಗಢದ ಅರಣ್ಯದಲ್ಲಿ ಅಡಗಿ ಕೂತು ನಮ್ಮ ಸೈನಿಕರ ಮೇಲೆ ಆಕ್ರಮಣ ಮಾಡಿದ್ದು ಹೇಗೆ? ಎಂತ ಅದ್ಭುತವಾದ ಪ್ಲಾನ್ ಆಗಿತ್ತು ಅವರದು. ನಮ್ಮ ಸೈನಿಕರು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ಲಿಲ್ಲ, ಯಾರು ಮಧ್ಯಾಹ್ನ ಊಟ ಮಾಡಿಲ್ಲ, ಯಾರ ಹತ್ರ ನೀರಿನ ಬಾಟಲ್ ಇಲ್ಲ ಸ್ನೇಹಿತರೆ. ದೇಹದಲ್ಲಿ ಅವರಿಗೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗ್ತದೆ, ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 22 ಜನ ಸೈನಿಕರ ಪ್ರಾಣವನ್ನ ನಕ್ಸಲ್ಸ್ ತೆಗೀತಾರೆ.
ಕುಡ್ಲಾ ಕುಡಿಯಲ್ ಬೈಲ್ದ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆಡು ಪಗಿಲು ರಾತ್ರಿ ರೇಡಿಯಾಲಜಿ ಸೇವೆಯನ್ನು ಒದಗಾಯರ ಸಜ್ಜಾತಡ ಎಡೇನ ತಿರಿದಿನ ವೈದ್ಯರು ಇತ್ತದು ರೇಡಿಯಾಲಜಿ ಸೇವೆನು ವಿಶ್ವ ಆರೋಗ್ಯ ದಿನಾಚರಣೆದ ಪೊರ್ತುಡು ಸುರುಮಲ್ ತಂದುಲೇರ ಕುಡ್ಲಾ ಕುಡಿಯಲ್ ಬೈಲ್ದ ಏನಪೋಯ ಸ್ಪೆಷಾಲಿಟಿ ಆಸ್ಪತ್ರೆ ಪಗಿಲು ರಾತ್ರಿ ರೇಡಿಯಾಲಜಿ ಸೇವೆಲಿನ ಎಡೇನ ತಿರಿನ ವೈದ್ಯರು ಇತ್ತದು ಒದಗಾಯರ ಸಜ್ಜಾತಂಡ ರೇಡಿಯಾಲಜಿ ವಿಭಾಗಗೂ ಹೊಸ ತಂತ್ರಜ್ಞಾನನು ಕನೆತದು ಹೊಸ ಸಾಧನುಲಿನ ಸೇರ್ಸಾವುದುಂಡು ಹಿರಿಯ ರೇಡಿಯಾಲಜಿ ತಜ್ಞರು ಡಾಕ್ಟರ್ ದೇವದಾಸ್ ಆಚಾರ್ಯ ಡಾಕ್ಟರ್ ರವಿಚಂದ್ರ ಜಿ ಡಾಕ್ಟರ್ ವಿನಾಯಕ್ ಯುಎಸ್ ದುಂಬಾಳ್ತೆದ ಕೂಟದೊಟ್ಟುಗೂ ಕೈ ಜೋಡ್ಸಾದನಂದು ಆಸ್ಪತ್ರೆದ ವೈದ್ಯರು ಬೊಕ್ಕ ವೈದ್ಯಕೀಯ ನಿರ್ದೇಶಕರು ತೆರಿಪಾದಿರ ಅಕಲು ಸುದ್ದಿಕೂಟೋಡು ವಿವರ ಕೊರಿಯರ ಏಪ್ರಿಲ್ 7 ವಿಶ್ವ ಆರೋಗ್ಯ ದಿನಾಚರಣೆದ ಪೊರ್ತುಡು ಈ ಹೊಸ ವ್ಯವಸ್ಥೆಯನ್ನು ಸುರು ಮಲ್ತೊಂದುಂಡು ವೈದ್ಯಕೀಯ ತುರ್ತು ಸ್ಥಿತಿ ಒವೇ ಸಮಯಡು ಉದ್ಭವಾವು ಅಪಗ ಮರ್ದ ವ್ಯವಸ್ಥೆ ಕಡೆಸಂದೆ ಸುರುವಾವಡು ವೈದ್ಯರು ಇತ್ತದು ಪಗಿಲು ರಾತ್ರಿ ರೇಡಿಯಾಲಜಿ ಸೇವೆ ನಗರದ ಜನಕ್ಲಿನ ಆರೋಗ್ಯ ವ್ಯವಸ್ಥೆನ ನನ್ನಲಾತ್ ಗಟ್ಟಿ ಮಲ್ಪುಂಡು ಕೆನನ್ ಅಕ್ವಿಲಿಯಂ ಸ್ಮಾರ್ಟ್ ಸಿಟಿ ಸಿಸ್ಟಮ್ ಫಿಲಿಪ್ಸ್ ಇಂಜಿನಿಯಾ 1.5T MRI ಸಿಸ್ಟಮ್ ಸ್ಯಾಮ್ಸಂಗ್ HS70A ಅಲ್ಟ್ರಾಸೌಂಡ್ ಸಿಸ್ಟಮ್ ಡಿಜಿಕ್ಸ್ ಎಕೋ ಡಿಜಿಟಲ್ ಎಕ್ಸ್ರೇ ಸಿಸ್ಟಮ್ ಮೆಟ್ರಲ್ಟ್ರೋನಿಕಾ ಫ್ಲಾಟ್ SC ಮ್ಯಾಮೋಗ್ರಾಫರ್ ಸಾಧನಲು ಆಸ್ಪತ್ರೆದ ರೇಡಿಯಾಲಜಿ ವಿಭಾಗಡು ವ್ಯವಸ್ಥೆ ಮಲ್ತದನಂದು ಸುದ್ದಿಕೊಟ್ಟಡು ಪಂಡಿರ ಇದು ಈಚೆ ಕಡೆ ಬಂದರೆ ಇದು ಶಾಕ್ ಹೆಡ್ ಅಂತ ಹೇಳಿ ಇದು ಎಕ್ಸ್ರೇ ಅಲ್ಲಿ ನೋಡುವ ನಮಗೆ ಅಲ್ಲಿ ಕಾಣ್ತಾ ಇದೆ ಇದು ಸ್ಕ್ಯಾನಿಂಗ್ ಮೆಷಿನ್ ಇದೆ ಈ ಸ್ಕ್ಯಾನಿಂಗ್ ಮೆಷಿನ್ ಈ ತಂದು ಇದು ಹಾಕಿ ಎಕ್ಸ್ರೇಲಿ ಕಾಣದೇ ಇದ್ದದ್ದು ಬಿದ್ದಾದರೆ ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಆ್ಯಕ್ಚುಲಿ ಕಲ್ಲು ಹೊಡೆಯುವಾಗ ಕಲ್ಲು ಹಾರುವುದು ಕಾಣ್ತದೆ. ಈ ಪರ್ಟಿಕ್ಯುಲರ್ MRI ಬೇರೆ ಎಲ್ಲಾ MRIಗಳಿಂದ ಹೇಗೆ ಡಿಫರೆಂಟ್ ಅಂದ್ರೆ ಅದು ಅಗಲ ಇದೆ. ಸೊ ಪೇಷಂಟ್ ಹೆದರಿಕೆ ಇಲ್ಲದೆ MRI ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ಬೋದು. ಎರಡನೇ ಇದರದ್ದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ MRI ಸ್ಕ್ಯಾನ್ ಆಗ್ತಿರುವಂತ ವ್ಯಕ್ತಿ ಒಂದು ಸಿನಿಮಾ ನೋಡ್ಬೋದು ಅವರಿಗೆ ಬೇಕಾದ್ರೆ. ಸೊ ಅಷ್ಟೊತ್ತಿಗೆ ಹೆದರಿಕೆ ಆಗದ ಹಾಗೆ ಉದಾಹರಣೆ ಮುನ್ನಬಾಯಿ MBBS ನೋಡ್ತೇನೆ ಅಂದ್ರೆ ಅದನ್ನೇ ಪೆನ್ ಡ್ರೈವ್ ಅಲ್ಲಿ ಹಾಕೊಳ್ಬಹುದು. ಆ ಸಿನಿಮಾ ನೋಡ್ಕೊಂಡೆ MRI ಆಗ್ಬೋದು. ಅಷ್ಟೊತ್ತಿಗೆ ಅವರಿಗೆ ಹೆದರಿಕೆ ಕಡಿಮೆ ಆಗ್ತದೆ. ಈ ಎರಡು ವಿಷಯಗಳಿಂದಾಗಿ ಇದು MRI ಉಳಿದ MRIಗಿಂತ ಡಿಫರೆಂಟ್ ಆಗಿರುವಂತದ್ದು. ರೇಡಿಯಾಲಜಿ ವಿಭಾಗದ ಡಾಕ್ಟರ್ ರವಿಚಂದ್ರ, ನ್ಯೂರಾಲಜಿಸ್ಟ್ ಡಾಕ್ಟರ್ ಅಶೋಕ್ ಪಂಡಿತ್, ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಮೊಹಮ್ಮದ್ ಏನಪೋಯ, ಅಬ್ದುಲ್ ಜಾವೇದ್, ಡಾಕ್ಟರ್ CK ರಂಜನ್, ಡಾಕ್ಟರ್ ದೇವದಾಸ್ ಆಚಾರ್, ಡಾಕ್ಟರ್ ವಿನಾಯಕ ಸುದ್ದಿ ಕೊಟ್ಟೊಡಿದ್ದರ. To introduce to the public all the upgrades we have done to our radiology and neurology services with an arrangement for 24/7 services. I have with us today our eminent urologist Dr. Ashok Pandit, our radiologist, head of the department Dr. Ravi Chandra, Dr. Devdas Acharya and Dr. Vinayak, who will be explaining to you about the special features of the equipments which will be of benefit to the public. I also introduce our CEO, Air Marshal Dr. Ranjan, who would be saying a few words to you. Thank you. Yenapur Hospital has also strived to provide high quality care, and today we would like to introduce to you the latest cutting edge technology in imaging and in urology which this hospital has acquired recently. What I'd like to bring to your notice is that today in this hospital we have imaging technology in terms of imaging equipment in terms of MRI, CT, high-end ultrasound, we do mammography and of course the X-ray. These equipment that we have is the state-of-the-art equipment which can do excellent imaging. It will be an honor to address you today. We have been doing very good quality urology here for several years. We have everything including flexible uteroscope, lasers, prostate, we are doing cancer surgery. But the thing that we want to introduce today in particular is the extracorporeal shockwave lithotripsy. See, whenever, I know stones are very common, Mangalore is very hot and this year has been particularly hot. So whenever you develop a stone, the first thing the patient wants to know is, will it go on its own? Many of them do, some don't. So if it's not going to go on its own, you need to remove the stone. He says first, can you do it without surgery? Second, can you do it without admitting me? Third, can you do it without giving any kind of anesthesia? Fourth, can it be inexpensive, as cheap as possible? And the answer yes to all these questions is from the extracorporeal shockwave lithotripsy.
If I want to break, I would like to wish you all for the World Health Day. I'll be talking about MRI. See, we are having an high-end, excellent Philips 1.5 Tesla engineer machine. You might ask, there are so many 1.5 Teslas in the city. What is so special about this? Here, we use digital technology in the coils. Where the signal is not lost, we get an excellent 2D and 3D images. And added to that, we have in-core audio-visual experience. So you might be knowing, many of you must have undergone MRI. So some people, they get scared because of the noise it makes. Here what we have the technology is like the patient will be lying still and you can select a video or audio of your choice. ನಮ್ಮ ಕುಡ್ಲ ಟಾಕಿಸಿಡು ಏಪ್ರಿಲ್ ತಿಂಗೊಳ್ದ ಮೂವಿ ಧಮಾಕ ಶುರುವಾತಡ ಸಿನಿಮಾ ಅಭಿಮಾನಿಲಿನ ಮನಸ್ಸಿಗೆಂದದು ಗೆಲ್ಮೆ ಪಡೆತಂಡ ರಸಪ್ರಶ್ನೆ ಐನೇತ ಗಿಂದಿನಕ್ಲಿನ ಅಜಪುದ ಕಾರ್ಯಕ್ರಮ ಅಂಗಾರೆ ನಮ್ಮ ಕುಡ್ಲ ಸ್ಟುಡಿಯೋಡು ನಡೆತಂಡ ಲಕ್ಷ್ಮಣ್ ಕುಮಾರ್ ಮಲ್ಲೂರು ವಿಸ್ಮಯ ವಿನಾಯಕ್ ಸಂತೋಷ್ ಶೆಟ್ಟಿ ಇಂಚ ರಂಗ ಕಲಾವಿದರು ಪಾಲ್ದೊಂಡೇರ ತುಳು ಸಿನಿಮಾದ ಅಭಿಮಾನಿಲೆಗ್ ಮಾರ್ಚ್ ತಿಂಗಳೊಡ್ದಿಂಚ ನಮ್ಮ ಕುಡ್ಲ ಟಾಕೀಸ್ ಹೊಸ ತುಳು ಸಿನಿಮಾಲೆನು ಕೋರೊಂದಿತ್ತದು ಏಪ್ರಿಲ್ ಹಿಡ್ದು ಹೊಸ ಸಿನಿಮಾದ ಒಟ್ಟುಗು ಪುದರ್ ಪೋಯಿ ಪರ ತುಳು ಸಿನಿಮಾಲೆನು ಹೆಚ್ಚಿಗೆ ಆದ ಪ್ರದರ್ಶನ ಮಲ್ತದುಂಡು ಸಿನಿಮಾ ಅಭಿಮಾನಿಲಿನ ಮನಸ್ಸಿಗಿಂದ ದಿನ ನಮ್ಮ ಕುಡ್ಲ ಟಾಕೀಸ್ ರಸಪ್ರಶ್ನೆಲೆನು ಕೇನೊಂದಿತ್ತದು ರಸಪ್ರಶ್ನೆ ಐನೆಟ್ಟು ಗಿಂದಿನಕ್ಲಿನ ಅಜಪುನ ಕಾರ್ಯಕ್ರಮ ಅಂಗಾರೆ ನಮ್ಮ ಕುಡ್ಲದ ಸ್ಟುಡಿಯೋಡು ನಡೆತಂಡ ಸಿನಿಮಾ ಕಲಾವಿದರು ಲಕ್ಷ್ಮಣ್ ಕುಮಾರ್ ಮಲ್ಲೂರು ಬೊಕ್ಕ ನಾಟಕ ಕಲಾವಿದರು ಸಂತೋಷ್ ಶೆಟ್ಟಿ ಕಲಾವಿದರು ಬೊಕ್ಕ ನಿರ್ದೇಶಕರು ವಿಸ್ಮಯ್ ವಿನಾಯಕ್ ರಸಪ್ರಶ್ನೆಲೆಡು ಜವಾಬ್ ಕೋರ್ನಕ್ಲೆಡು ಗಿಂದಿನಕ್ಲೆಗ್ ಇನಾಮ್ಲೇನು ಅಜತದೇರ 98452 09167 ಕೊಡೋದು 98452 09167 98445 92131 98445 92131 9481 38 2793 94813 82793 ಬಿನ್ನಿರು ಪಾತಿರ್ದು ನಮ್ಮ ಕುಡ್ಲ ಟಾಕೀಸ್ ಬಗೆಟ್ ಮೆಚ್ಚುಗೆ ತೆರಿಪಾಯಿರ ಹೊಸ ಪ್ಯಾಕೇಜ್ದ ಈ ಅವಕಾಶನು ಮಾತಿರ್ಲ ಎಡ್ಡೆ ರೀತಿಡು ಗಳಸನುಡು ತುಳು ಸಿನಿಮಾ ರಂಗ ಸೇರ್ದು ಮಾತಾ ಸಿನಿಮಾ ರಂಗಗೂ ಪ್ರೋತ್ಸಾಹ ಕೊರಡುಂದು ಅಕುಲ್ಕೇನೊಂಡೆರ ಈ ಯಕ್ಷಗಾನದ ವಾರ್ಡ್ ಅತ್ತಂದ ಈ ಕೆಲವು ಹಾಸ್ಯ ಒಂದು ಈ ಕಾಪಿಕಾಡು ಅಂದ ಕಾಪಿಕಾಡಿನ ಅಂಚಿನ ಕಾಪಿಕಾಡು ಬಿತ್ತಲ ಅವಡು ಭಾರಿ ಎಡ್ಡೆ ಒಂಜಿ ಪ್ರಸಾರ ಮಾಡ್ತದೆ ಹೆಚ್ಚಿನ ಕಲಾವಿದರನ್ನು ಒಂಜಿ ಜಗತ್ತಿಗೆ ಈ ಕಲಾ ಲೋಕ ಒಂಜಿ ಪರಿಚಯ ಮಾಡ್ತು ಕೊರ್ತಿನಂಚಿನ ಒಂಜಿ ವಾಹಿನಿ ಬಂಡ ಅವು ನಮ್ಮ ಕುಡ್ಲ ಅಂದ ಬಂಡ ಅವು ನಮ್ಮನೆ ಒಂಜಿ ವಾಹಿನಿದಲಕ ಮೂಲು ಒಂಜಿ ಕಲಾವಿದರಿಗೆ ಅವಕಾಶ ಮಾತ್ರ ಅಂಚನೆ ಒಂಜಿ ಕಲಾ ಪ್ರತಿಭೆಗೆ ಒಂಜಿ ಅವಕಾಶ ಕೊಡ್ತೀನಿ ಅಂಚನೆ ಬೇತೆ ಬೇತೆ ವಿಧಾನಡು ಒಂಜಿ ಕಲಾವಿದರ ಒಂಜಿ ಪ್ರೇಕ್ಷಕರನ್ನ ಒಂಜಿ ಆಕರ್ಷಣೆ ಮಲ್ಪನಂಚಿನ ಒಂಜಿ ಯೋಜನೆ ಪೂರ ಪಾಡ್ದು ಕುಡ್ಲದ ಮಾತುಗಳದ ಒಂಜಿ ಬಾರಿ ಒಂಜಿ ಪಾಪ್ಯುಲರ್ ಚಾನಲ್ ಒಂದು ನಮ್ಮ ಕುಡ್ಲ ಬೊಕ್ಕ ಇತ್ತೆದ ನಿಖಲ ಒಂಜಿ ಹೊಸ ಪ್ರಯೋಗ ಅವನ ಇರೆಗ್ ಬೊಕ್ಕ ಐತ ಪಿರವಡು ಈ ಕುಡ್ಲ ಟಾಕೀಸ್ದ ಪಿರವಡು ಏತ್ತು ಜನ ಪೂರ ಉಲ್ಲೆರ ಅಕ್ಲೆ ಪೂರ ಯಾನ್ ನಮ್ಮ ನಿರ್ಮಾಪಕ ತುಳು ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ಸ್ ಬೊಕ್ಕ ಆ ಆಕ್ಟರ್ ನಕ್ಕ ಪರವಾದ ನಿಕ್ಲೆಗ್ ನಿಜವಾದ ಏತ್ ಕೃತಜ್ಞತೆ ಪಂಡಲ ಯಾವಂದ ಕುಡ್ಲ ಟಾಕೀಸ್ ರಿಯಲಿ ಒಂಜಿ ಬಾರಿ ಮಲ್ಲ ಡೆವಲಪ್ಮೆಂಟ್ ಅವೇ ನಿರಂತರ ಬೆಳವಣಿಗೆ ಒಂಜಿ ಅಕ್ಲ ಎಡ್ಡೆ ಹಂತ ಅಂದ್ಯಾನ್ ಎನ್ನುವೆ ದಾಯನ್ ಪಂಡ ಇಲ್ಲಡೆ ಕುಲ್ದು ಇತ್ತೆ ಮಾತಲ ತೂವೋಡು ಬಂದ್ಬಿಟ್ಟು ಅನಿವಾರ್ಯ ಬೈದಿನಿರ್ದಾತ್ರೆ ಒಂದೊಂದು ಎಡ್ಡೆ ಮಂಡೆ ಬಲಿ ಪದಿರು ನಮ್ಮ ಕುಡ್ಲದಕ್ಕಲು ಸೊ ಒಂದು ನಿಜವಾದ್ಲ ಎಡ್ಡೆ ವರ್ಕೌಟ್ ದಾಯನ್ ಪಂಡ ಸಿನಿಮಾಗಲ ಬಾರಿ ಪ್ಲಸ್ ಪಾಯಿಂಟ್ ಸೊ ಒಂದೇನ್ ದೀದೆ ನನ್ನ ಫ್ಯೂಚರ್ ಯಾಲೆಂಜಿನ ಪಂಡ ನಮ್ಮ ಕುಡ್ಲದನೆ ಕೆಲವು ಸೀರೀಸ್ ಹೂವ ಅಂದುವ ಸೊ ನೆಟ್ಟೆ ಸ್ಟಾರ್ಟ್ ಆವಾಡು ಸೊ ನಿಕ್ಲ ನೆಟ್ಟೆ ಜನಕ್ಲೆ ಇಲ್ಲಡೆ ಕುಲ್ದೆ ಮಾತಲ್ಲ ಒಂಜಿ ತುಳುತ ಅನುಭವಲು ತಿಕ್ಕಡು ತುಳುತ ಮಾತವಾದ ಕಾರ್ಯಕ್ರಮ ಜಾಸ್ತಿ ಆಪ್ಲೆಕ್ಕ ಆವಾಡು ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಸಿಒಒ ಕದ್ರಿ ನವನೀತ ಶೆಟ್ಟಿ ಒಟ್ಟಿಗಿತ್ತೆರ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಶೆಟ್ಟಿಪಾಲ್ ಅಶ್ವತ್ಥಕಟ್ಟೆ ಬೈಲುಬೂಡದ ಕೈತಲ್ ಕೊಳಂಬೆ ಇಂದೆ ತಾನಿಲೆಟ್ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಡ್ದು ಕಾಯಕಲ್ಪ ಪ್ರಸಂಗದ ಆಟ ನಡೆತಂಡ ಕಾಯಕಲ್ಪ ಆಟದ ಒಂಜಿ ಪೊರ್ಲು ಕೆಮರಾ ಕಣ್ಣಿಡ್ದು ಇತ್ತೆ ನಿಕ್ಲೆನ ಕಣ್ಣದುಂಬುಗು
ಲೋಕದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ತಿಳಿದವನೇ ಮಂತ್ರಿಯಾಗಬೇಕು. ಆದ್ದರಿಂದಲೇ ವಿದ್ವಾಂಸನಾದಂತಹ ನಿನ್ನನ್ನೇ ನಾನು ನಿಯೋಜಿಸಿದ್ದೇನೆ. ತಿರುವುದಾದರೂ ಎಲ್ಲಿ? ವರುಣ ಲೋಕದಲ್ಲಿ ಹೇಳಿ ಕಳುಹಿಸಿದವರು ನನ್ನ ಅಪ್ಪ ವರುಣ ದೇವ. ಮಗನಾದಂತ ನಾನೇ ಅವರು ಮಾಡುವಂತ ಯಾಗಕ್ಕೆ ಹೋತಾರ ನಿಲ್ಲಿಸಿಕೊಳ್ಳಬೇಕು ಎಂದಾದರೆ ಇದು ನನ್ನ ಪಾಲಿನ ಜೀವನದ ಬಹುದೊಡ್ಡ ಭಾಗ್ಯ ಅಂತ ನಾನು ತಿಳಿದುಕೊಳ್ಳುತ್ತೇನೆ. ಅರಿತು ಬೆರೆತು ನಡೆದರೆ ಜೀವನವು ಸಾಕ್ಷಾತ್ಕಾರ ಹೊಂದುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ. ಹೌದು, ನಿಮ್ಮ ಕೈ ಹಿಡಿದು ಅದೆಷ್ಟೋ ವರ್ಷವೇ ಕಳೆದು ಹೋಯಿತು. 3 ಕೋಟಿ ದೇವತೆಗಳು ನಾವಿದ್ದೇವೆ. ನಾವೆಲ್ಲವರು ಒಂದಾಗಿ ಚರ್ಚಿಸಿ ವಿಮರ್ಶಿಸಿ ಆಮೇಲೆ ಗುರುಗಳಾದಂತ ಬೃಹಸ್ಪತಿಯಾಚಾರ್ಯರಲ್ಲಿ ಹೇಳಿದಂತಹ ಕಾಲಕ್ಕೆ ಯಾವ ಸಮಸ್ಯೆ ಇದ್ರೂ ಅದನ್ನು ದೂರೀಕರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರು ಗುರುಗಳು. ಆದ್ರೆ ಈ ಕಾಲಕ್ಕೆ ಗುರುಗಳ ಅವಶ್ಯಕತೆ ಇಲ್ಲ. ವಿದ್ವಾಂಸರು ಪ್ರಾಜ್ಞರು ಸೇರಿದಂತ ಸಭೆ ಅವರು ಕೊನೆವರೆಗೂ ಇದ್ದಾರೆ. ಹೌದು, ಯಾಕಂದ್ರೆ ಮುಗಿಯದೆ ಹೋಗ್ಲಿಕ್ಕೆ ಗೊತ್ತಿಲ್ಲಲ್ಲ. ಖಂಡಿತ. ಎಲ್ಲಿದ್ದೀರಿ ಹೇಳಿರ್ಬೇಡ. ಇವತ್ತು ನೀವು ಮಾತಾಡ್ಬೇಕು. ಈ ಮೊದಲು ನಾನು ಮಾತಾಡ್ತಾ ಇದ್ದವ. ಇಲ್ಲಿವರೆಗೆ ಮಾಡ್ಲಿಲ್ಲ. ನಾನು ನಮಸ್ಕಾರ ಅಂತ ಹೇಳುದು ವೈಕುಂಠ ಧಾಮದಲ್ಲಿರುವಂತಹ ಶ್ರೀಹರಿಗೆ ಬಿಟ್ರೆ ಗುರುಗಳಾದಂತಹ ಬೃಹಸ್ಪತಿ ಕಶ್ಯಪರಿಗೆ ಅದಿತಿ ದೇವಿ ಅಷ್ಟು ಮತ್ತೆ ನಮ್ಮದು ಹೀಗೆ. ಹೌದಾ? ಹೇಗಿದ್ದೀರಿ? ನೋಡೋಣ. ಹೇಗಿದ್ದೀರಿ ಮಕ್ಕಳೇ? ಆಟದ ಮೈದಾನವನ್ನ ಸೇರ್ತೀಯ ಅಲ್ಲ ಕಾಲಲ್ಲಿ ಹಿಡಿದು ನೆಲಕ್ಕೆ ಅರ್ಥೈಸಿಕೊಂಡವನು ನಾನಿದ್ದೇನೆ. ಮಗನೇ ಸಂತೋಷ, ಮಗನೇ ಸಂತೋಷವಾಯಿತು. ಹೌದು, ಬಂದಿದ್ದಾರಾ? ಏನು ಮಾಡಿದೆ ಅವರನ್ನು? ನಾನೇನು ಮಾಡ್ಲಿಲ್ಲ. ಮತ್ತೆ ಅವನ ಕರ್ಮವೇ ಅವನಿಗೆ ತಕ್ಕ ಶಿಕ್ಷೆಯನ್ನು ವಿಚಾರ ತಿಳಿದುಕೊಂಡಿದ್ದೇನೆ. ನನ್ನ ಜಾಣ, ನಮ್ಮ ಹೆಸರೇನು? ಮುಂದೆ ದೇವೇಂದ್ರ ಅನ್ಯಾಯಗಾರ ಶಿಕ್ಷೆ ಆಗಬೇಕು ಅವನಿಗೆ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ಆಜನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಒತ್ತಾಯ. ರಾಜಡೋರ್ಮಿಡ್ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬೇಲೆ ದಕ್ಲಿಡ್ದು ಧರಣಿ ಸ್ಟ್ರೈಕ್. ಯೋಧರಿನ ಕಿರ್ನ ನಕ್ಸಲರಿನ ಬಿದೆ ಮುತ್ತಾಲೆ. ಛತ್ತೀಸ್ಗಢಡು ನಕ್ಸಲರಿಡಿದು ಜೀವ ಕಳೆಯೊನ್ನ ಯೋಧರಿಗೂ ಸುರತ್ಕಲ್ಡು ಶ್ರದ್ಧಾಂಜಲಿ ನುಡಿನಮನ ಸಂದಾದು ಸತ್ಯಜಿತ್ ಸುರತ್ಕಲ್. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಗೊಡ್ದು ವಾರ್ತಾ ಮಾನಿಲಿಗೂ ಧರ್ಮದ ಯೋಗ ಶಿಬಿರ. ಶರೀರ ದಮ್ಮು ಬೊಕ್ಕ ಮನಸ್ಸನ್ನು ಯೋಗ ನಿಯಂತ್ರಣ ಮಲ್ಪುನು ಹರಿರಾಮ್ ಶಂಕರ್. ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಶೆಟ್ಟಿಪಾಲ್ ಅಶ್ವತ್ಥಕಟ್ಟೆ ಬೈಲಬೂಡು ಕೈತಲು ಕೊಳಂಬೆಡ ಕಟೀಲ ಮೇಳೊಡ್ದು ಕಾಯಕಲ್ಪ ಸೇವೆದ ಆಟ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆಗಿತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.
you.